ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಅಶ್ವಥ್ ನಾರಾಯಣ ಅವರು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗಣ್ಯಮಾನ್ಯರೇ, ಈ ದಿನ ಒಂದು ಐತಿಹಾಸಿಕವಾಗಿರುವಂಥ ಒಂದು ದಿನ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳ, ಬೆಂಗಳೂರಿನ ಕಂಬಳ ನಮ್ಮ ಕಂಬಳ ಅನ್ನುವಂಥ ಒಂದು ಧ್ಯೇಯದಿಂದ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳುವಂಥದ್ದಾಗಿದೆ. ಈ ಕಂಬಳ ಕಾರ್ಯಕ್ರಮದ ಭೂಮಿ ಪೂಜನ, ಕರೆ ಪೂಜನ ಮಾಡಿರುವಂಥ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮಾಜಿ ಸಚಿವರು, ಬೆಂಗಳೂರು ಲೋಕಸಭಾ ಉತ್ತರ ಲೋಕಸಭಾದ ಸದಸ್ಯರಾಗಿರುವಂಥ, ಕಂಬಳವನ್ನು ಉಳಿಸಿ ಬೆಳೆಸ್ಕೊಡ್ಲಿಕ್ಕೆ ಕಾರಣಕರ್ತರಾಗಿರುವಂಥ ಸನ್ಮಾನ್ಯ ಸದಾನಂದ ಗೌಡ್ರೆ, ಕಂಬಳದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶಾಸಕರು, ನನ್ನ ಆತ್ಮೀಯರು ಆಗಿರುವಂಥ ಸನ್ಮಾನ್ಯ ಅಶೋಕ್ ರಾಯ್ ಅವರೇ, ಉದ್ಯಮಿಗಳಾಗಿರುವಂಥ ಸನ್ಮಾನ್ಯ ಮತ್ತು ಗೌರವಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಪ್ರಕಾಶ್ ಶೆಟ್ರೆ ಮತ್ತು ಕಾರ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಗುಣರಂಜನ್ ಶೆಟ್ರೆ, ಸಂಘಟನಾ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಉಮೇಶ್ ಶೆಟ್ರೆ, ನನ್ನ ಆತ್ಮೀಯರಾಗಿರುವಂಥ ಗುರುಕಿರಣ್ ಅವರೇ, ಶಾಸಕರಾಗಿರುವಂಥ ಸನ್ಮಾನ್ಯ ಹ್ಯಾರಿಸ್ ಅವರೇ ಮತ್ತು ರಾಜೇಂದ್ರ ಅವರೇ, ದೇವಿ ಶೆಟ್ರೆ, ಎಲ್ಲ ಆತ್ಮೀಯ ಮತ್ತು ಗಣ್ಯಮಾನ್ಯರೇ, ರಾಣಾ ಪ್ರತಾಪ್ ಅವರೇ, ಈ ಒಂದು ಸ್ಥಳ ಏನು ಇವತ್ತು ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ, ಇದೊಂದು ಪುಣ್ಯದ ಸ್ಥಳ. ಮೈಸೂರು ಮನೆತನದ, ಮೈಸೂರು ಸಾಮ್ರಾಜ್ಯ ಅಂದರೆ ಇಡೀ ವಿಶ್ವದಲ್ಲೇ ಪ್ರಗತಿಪರವಾಗಿರುವಂಥ ಒಂದು ಸಾಮ್ರಾಜ್ಯ. ಅವರ ಒಂದು ಅರಮನೆಯ ಈ ಒಂದು ಪ್ರದೇಶದಲ್ಲಿ ಕಾರ್ಯಕ್ರಮ ಆಗ್ತಿರುವಂಥದ್ದು ಶ್ರೇಯಸ್ಸು ಮತ್ತು ಸಂಸ್ಕೃತಿ ಯಾವಾಗಲೂ ಬಹಳ ಅದ್ಭುತವಾಗಿ ಬೆಳೆಯುವಂಥ ಒಂದು ಸ್ಥಳ ಇದು. ಹಾಗಾಗಿ ಈ ಒಂದು ಪುಣ್ಯ ಸ್ಥಳ, ಭರವಸೆ, ಪ್ರಗತಿ ಎಲ್ಲವನ್ನೂ ಪಡೆಯುವಂಥ ಈ ಒಂದು ಪುಣ್ಯ ಸ್ಥಳದಲ್ಲಿ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ. ಇದು ನಮ್ಮ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಒಂದು ಭಾಗವಾಗಿರುವಂಥ ಒಂದು ಸ್ಥಳ. ಆತ್ಮೀಯರೇ, ನಿಮಗೆಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡುವಂಥದ್ದಾಗುತ್ತೆ. ಭಾಳ ಉತ್ತಮವಾಗಿ ಮಾಡಿ ನಮ್ಮ ಸಂಸ್ಕೃತಿ, ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಂಸ್ಕೃತಿಯನ್ನು ಇಲ್ಲಿ ಕಾರ್ಯರೂಪಕ್ಕೆ ತರುವಂಥ ತಮ್ಮ ಅವಿರತವಾಗಿರುವಂಥ ಈ ಪ್ರಯತ್ನಕ್ಕೆ ನಾವು ಎಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು ಸಾಲಲ್ಲ. ಹಾಗಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಇವತ್ತು ನಮ್ಮ ಬೆಂಗಳೂರು ಅಂದರೆ ಇಡೀ ವಿಶ್ವದ ನಗರ, ಈ ಒಂದು ನಗರದಲ್ಲಿ ಈ ಕಾರ್ಯಕ್ರಮ ಆಗ್ತಿರುವಂಥದ್ದು ಭಾಳ ಉತ್ತಮವಾಗಿರುವಂಥದ್ದು, ಬಹಳ ಅರ್ಥಪೂರ್ಣಕವಾಗಿರುತ್ತೆ. ಮತ್ತೊಮ್ಮೆ ನಿಮಗೆಲ್ಲ ಹೃದಯಪೂರ್ವಕವಾಗಿ ಶುಭಾಶಯನ ಕೋರಿ ನಿಮಗೆಲ್ಲ ಸಹಕಾರವನ್ನು ಕೊಡ್ತೇವೆ ಅಂತ ಮತ್ತೊಮ್ಮೆ ವಿಶ್ವಾಸವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಈಗೇನು ಪೂಜೆ ಮಾಡಿರೋಂಥದ್ದು ಯಾವುದೇ ವಿಘ್ನವಿಲ್ಲದೆ, ಯಾವ ಒಂದು ವಿಘ್ನವಿಲ್ಲದೆ ಯಶಸ್ವಿ ಆಗಲಿ ಅಂತ ಶುಭವನ್ನು ಕೋರ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.